ಎಲ್ಲರೂ ಕಾಯುವುದು ಯಾವಾಗ ಫ್ಲೈಟ್ ಬರ್ತದೆ, ಯಾವಾಗ ಇಲ್ಲಿಂದ ಹೋಗೋದು ಅಂತೇಳಿ. ನಮಗೆ ತುಂಬ ಒಂದು ಅರೌಂಡ್ 200 ಮಂದಿ ಅಲ್ಲೇ ಕಾದು ಏರ್ಪೋರ್ಟಲ್ಲಿ ಇದ್ದೆವು ಒಂದು 2 ದಿವಸ. ಕೊಲ್ಯ ಕಣ್ಣೀರ್ ತೋಟದ ಪ್ರಸಾದ್ ಆನಂದ್ ಅಫ್ಘಾನಿಸ್ತಾನದ ಸೋಮವಾರ ಕಾಂಡೆ ತನ್ನ ಇಲ್ಲಡೆ ಪೆರಪ ಬೈದಿರು. ಕೊಲ್ಯ ಕಣ್ಣೀರ್ ತೋಟದ ಸರೋಜಿನಿ ಆನಂದ್ ದಂಪತಿಲ ನಮಗೆ ಪ್ರಸಾದ್ ಆನಂದ್ ಕರಿ 10 ವರ್ಷಡು ಅಫ್ಘಾನಿಸ್ತಾನಡ್ ಕಾಬೂಲ್ದ ವಿಮಾನ ನಿಲ್ದಾಣದ ಕೈತಲ್ಡು ಅಕೌಂಟೆಂಟ್ ಆದ ಬೇಲೆ ಮಲ್ತೊಂದಿದ್ದೇರು. ಇತ್ತೆ ಅಫ್ಘಾನಿಸ್ತಾನದ ದುರಂತ ಬೆಳವಣಿಗೆದ ಬೊಕ್ಕ ಊರುಗು ಬರಿಯರೆ ಕಾತರಡೆ ಇದ್ದದು ಅಕೇರಿಗ್ಲ ಸೋಮವಾರ ಕಾಂಡೆ ಕೊಲ್ಯ ಕಣ್ಣೀರ್ ತೋಟದ ತನ್ನ ಇಲ್ಲಡೆ ಮುಟ್ಟುದೇರು. ಅಫ್ಘಾನಿಸ್ತಾನದ ಬೆಳವಣಿಗೆಲು ಪೋಡಿಗೆ ಪುಟ್ಟಾದಿತ್ತಂಡು ತಾನು ಊರುಗು ಬತ್ತದು ಪಿರಪೋದು 7 ತಿಂಗಳು ಮಾತ್ರ ಆದಿತ್ತಂಡು. ಇತ್ತದ ಪರಿಸ್ಥಿತಿಡ್ ದಾನೆ ಪನ್ಪುಲ ಕೈ ಇಚ್ಚಿ ಒರ ಊರುಗು ಪೋದು ಮುಟ್ಟುಂಡ ಯಾವ ಪನ್ಪುನ ಸ್ಥಿತಿ ಇತ್ತನು ಪಂಡದು ಪ್ರಸಾದ್ ಆನಂದ್ ತನ್ನ ಅನುಭವವನ್ನು ತೆರಿಪಾಯಿರು. ಅಲ್ಲಿ ಸಿಚುವೇಶನ್ ತುಂಬ ಕ್ರಿಟಿಕಲ್. ನಾವು ನಮ್ಮ ಕಂಪನಿಯವರೆಲ್ಲ ನಮ್ಮ ನ್ಯಾಟೋ ಒಂದು ಫೋರ್ಸ್ ಎಲ್ಲ ಅಲ್ಲಿ ಇವ್ಯಾಕ್ಯುಯೇಟ್ ಮಾಡಿದೆ. ಯಾಕೆ ನಮ್ಮ ಕಂಪನಿಯವರು ಯಾರಿಲ್ಲ ಅಲ್ಲಿ. ನಮಗೆ ತುಂಬ ಒಂದು ಇಂಡಿಯನ್ಸ್ಗಳೆಲ್ಲ ಅಲ್ಲಿ ಹೋಗಿ ಕತಾರಲ್ಲಿ ಏರ್ಬೇಸಲ್ಲಿದ್ದರು. ಮತ್ತು ಅಲ್ಲಿಂದ ಈಗ ಎಲ್ಲ ಅವರವರ ಕಂಟ್ರಿಗೆ ಹೋಗಿರ್ಬೋದು. ನಾವು ಕೂಡ ಬಂದಿದ್ದೇವೆ. ಬೇರೆ ಕಡೆ ತಾಲಿಬಾನಿಗಳು ಹೊರಗಡೆ ಇದ್ದರು, ಒಳಗಡೆ ಯಾರು ಬರಲಿಕ್ಕೆ ಬಿಡಲಿಲ್ಲ ಅವರನ್ನು. ನ್ಯಾಟೋ ಫೋರ್ಸ್, ಅಮೆರಿಕನ್ ಮಾರಿನ್ಸ್ ಎಲ್ಲ ಅವರು ಒಳ್ಳೆ ಸೆಕ್ಯೂರಿಟಿ ಕೊಟ್ಟು ನಮಗೆ ಬೇಕಾದ ಹಾಗೆ ಏನು ತೊಂದರೆ ಆಗದೆ ನೋಡಿಕೊಂಡಿದ್ದಾರೆ. ನಮ್ಮನ್ನು ಏರ್ಲಿಫ್ಟ್ ಮಾಡಿದ್ದು ಅಮೆರಿಕನ್ಸ್. ಅಂದರೆ ನಾವು ವೇಟ್ ಮಾಡ್ತಿದ್ದದ್ದು ಇಂಡಿಯನ್ ಎಂಬಸಿದ್ದು ಫ್ಲೈಟ್. ಇಂಡಿಯನ್ ಎಂಬಸಿದ್ದು 2 ಫ್ಲೈಟ್ ಬಂದು ಹೋಗಿದೆ. ನಮಗೆ ಅದು ಸಿಗಲಿಲ್ಲ, ಯಾಕೆಂದರೆ ಫುಲ್ಲು ಬ್ಯುಸಿ ಇತ್ತು. ಡಿಪ್ಲೊಮ್ಯಾಟ್ಸ್, ಎಂಬಸಿ ಜನರು ಎಲ್ಲರೂ ಅವರೆಲ್ಲ ಫಸ್ಟ್ ಬ್ಯಾಚಲ್ಲಿ ಹೋದರು. ನಾವು ಇನ್ನೊಂದು ಫ್ಲೈಟಿಗೆ ವೇಟ್ ಮಾಡ್ತಿದ್ದೆವು. ಮತ್ತು ಅದು ಬರಲಿಕ್ಕೆ ಡಿಲೇ ಆಯಿತು. ಅಲ್ಲಿ ರನ್ವೇ ಎಲ್ಲ ಬ್ಲಾಕ್ ಮಾಡಿದರು ಅವರು. ರನ್ವೇ ಬ್ಲಾಕ್ ಮಾಡಿ ಫ್ಲೈಟ್ ಎಲ್ಲ ಇಳಿಯಿಲ್ಲ. ಹಾಗೆ ಒಂದು ದಿವಸ ಅಲ್ಲಿ ಹಾಳಾಯಿತು. ಮತ್ತು ನೆಕ್ಸ್ಟ್ ದಿವಸದ ಫ್ಲೈಟ್ ಇತ್ತು. ಮತ್ತು ಅಲ್ಲಿ ಪುನಃ ಇಂಡಿಯನ್ ಗೌರ್ಮೆಂಟದ್ದು ಫ್ಲೈಟ್ ಬರಲಿಲ್ಲ ಅವತ್ತು. ಆಗ ನಮ್ಮದು ನ್ಯಾಟೋ ಮಿಲಿಟರಿ ಎವ್ಯಾಕ್ಯುಯೇಷನ್ ಫ್ಲೈಟ್ ಬಂತು. ನಾವು ಅಲ್ಲಿಂದ ಕತಾರಿಗೆ ಹೊರಟು ಬಂದೆವು. ವಾತಾವರಣ ಅಂದರೆ ಎಲ್ಲರೂ ಕಾಯುವುದು ಯಾವಾಗ ಫ್ಲೈಟ್ ಬರ್ತದೆ, ಯಾವಾಗ ಇಲ್ಲಿಂದ ಹೋಗೋದು ಅಂತೇಳಿ. ನಮಗೆ ತುಂಬ ಒಂದು ಅರೌಂಡ್ 200 ಮಂದಿ ಅಲ್ಲೇ ಕಾದು ಏರ್ಪೋರ್ಟಲ್ಲಿ ಇದ್ದೆವು ಒಂದು 2 ದಿವಸ. ನಮ್ಮ ಕಂಪನಿಯಲ್ಲಿ 5 ಮಂದಿ ಇದ್ದರು. ಅವರು ಎಲ್ಲ ಒಟ್ಟಿಗೆ ಏರ್ಲಿಫ್ಟ್ ಮಾಡಿ ಈಗ ಬಂದಿರ್ಬೋದು ಅವರು ಸಹ. ನಮ್ಮ ಕಂಪನಿಯವರು ಯಾರಿಲ್ಲ. ಇನ್ನು ಕನ್ನಡಿಗರಂತೂ ಇರಲಿಕ್ಕಿಲ್ಲ ನನಗೆ ಅನ್ನಿಸ್ತದೆ ಹಾಗೆ. ಯಾಕೆಂದರೆ ಎಲ್ಲ ಸಾಮಾನ್ಯವಾಗಿ ಎಲ್ಲ ಸಿವಿಲಿಯನ್ಸ್ಗಳನ್ನು ಏರ್ಲಿಫ್ಟ್ ಮಾಡಿದ್ದಾರೆ. ಮತ್ತು ಅನ್ನೆಸರಿ ಅಂದರೆ ನೆಸೆಸಿಟಿ ಇದ್ದವರು ಅಲ್ಲಿ ಇರ್ಬೋದು. ಕಾಬೂಲ್ ಹೊರಗಡೆ ನಮಗೆ ಗೊತ್ತಾಗೋದಿಲ್ಲ, ಅದು ಹೊರಗಡೆ ಇದ್ದಾರಲ್ಲ ಅವರು. ಒಳಗಡೆ ಬಂದರೆ ಅವರಿಗೆ ಫ್ಲೈಟ್ ಉಂಟು. ಮತ್ತು ಹೊರಗಡೆ ಇದ್ದವರನ್ನು ಕೂಡ ನಮ್ಮ ಎಂಬಸಿ ಪ್ರೈವೇಟ್ ಬೇಸಲ್ಲಿ ತಗೊಂಡು ಬರ್ತಾ ಉಂಟು. ನಾನು ಅಲ್ಲಿ ಅಕೌಂಟೆಂಟ್ ಆಗಿದ್ದೆ. ಅರೌಂಡ್ ಒಂದು 8 to 10 years. ಏರ್ಲಿಫ್ಟ್ ಮಾಡುವಾಗ ನಮ್ಮನ್ನು ಫಸ್ಟಿಗೆ ಕತಾರ್ ಏರ್ ಬೇಸಿಗೆ ಕರ್ಕೊಂಡೋದು. ಅದು ಮಿಲಿಟ್ರಿ ಬೇಸ್, ಅಮೆರಿಕನ್ ಮರೀನ್ಸ್. ಅಲ್ಲಿ ಒಂದು 3 ದಿವಸ ಇದ್ದೆವು ನಾವು. 3 ದಿವಸ ಅಂದರೆ ಅಲ್ಲಿ ಊಟ ಎಲ್ಲ ಅಲ್ಲಿತ್ತು, ತೊಂದರೆ ಏನಿರಲಿಲ್ಲ. ಮತ್ತು ನೆಕ್ಸ್ಟ್ ಡೇ ನಮಗೆ ಫ್ಲೈಟ್ ಬಂತು. ಮತ್ತು ಇಂಡಿಯನ್ ಎಂಬಸಿದೆಲ್ಲ ಜನಗಳು ಎಲ್ಲ ಬಂದು, ಡಿಪ್ಲೊಮ್ಯಾಟ್ಸ್ ಎಲ್ಲ ಬಂದು ನಮಗೆ ಹೆಲ್ಪ್ ಮಾಡಿ ಫ್ಲೈಟ್ ಹೇಗೂ ಸಿಕ್ಕಿತ್ತು. ಅಂದರೆ PCR ಟೆಸ್ಟ್ ನೆಗೆಟಿವ್ ಇಲ್ಲದೆ ನಮಗೆಲ್ಲ ಫ್ಲೈಟೆಲ್ಲ ಹತ್ತಲಿಕ್ಕಿಲ್ಲ. ಈಗ ಸಿಚುವೇಶನ್ ಎಲ್ಲ ಸರಿ ಇಲ್ಲ ಕೊರೋನಾದ ಬಗ್ಗೆ. ಹಾಗಾಗಿ ಇವರು ಮಿಡ್ಲಲ್ಲಿ ಬಂದು ನಮಗೆ ಹೆಲ್ಪ್ ಮಾಡಿ ಫ್ಲೈಟೆಲ್ಲ ಸಿಗೋ ಹಾಗೆ ಮಾಡಿ, ಮತ್ತು ಅಲ್ಲಿನ ಅಲ್ಲಿದ್ದು ಕತಾರ್ ಗೌರ್ಮೆಂಟಲ್ಲೆಲ್ಲ ಮಾತಾಡಿ ನಮಗೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿಕೊಟ್ರು. ಊಟ ತಿಂಡಿ ಎಲ್ಲ ಕೊಟ್ಟಿದ್ದಾರೆ. ಮನೆಯೆಲ್ಲ ಖುಷಿ ಇದ್ದಾರೆ. ನಾನು ಸಹ ಬಂದಿದ್ದೇನೆ, ನನಗೆ ಸಹ ಖುಷಿ ಉಂಟು. ಅಲ್ಲಿ ಇರುವಾಗ ಇವ್ರದ್ದು ಹೌದು ಫೋನು ಮತ್ತು ಎಲ್ಲ ರೀತಿಯ ಒಂದು ಸಮಸ್ಯೆಗೆ ಏನಾದರೂ ಪರಿಹಾರ ಉಂಟಾ ಅಂತ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ನಾವು ಎಂಬಸಿ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ನಾವು ಬೇಕಾದಾಗೆ ಮಾಡಿದ್ದೆವು. ಆದರೆ ವೇಟ್ ಮಾಡಬೇಕಿತ್ತು, ಯಾಕಂದರೆ ಅಲ್ಲಿ ಫ್ಲೈಟಿಗೆ ಬರ್ತಾ ಇರಲಿಲ್ಲ. ಫ್ಲೈಟಿಗೆ ವೇಟ್ ಮಾಡಿ ಹೇಗೂ ಫ್ಲೈಟ್ ಬಂತು. ಫೋನ್ಗೆಲ್ಲ ತೊಂದರೆ ಇಲ್ಲ. ಫೋನ್ ತೆಗೆಯೋದು, ನಮ್ಗೆ ಮಾತಾಡೋದು ಎಲ್ಲ ಉಂಟು, ತೊಂದರೆ ಏನಿಲ್ಲ. ಕೊಲ್ಯ ಕಣ್ಣೀರ್ ತೋಟದ ಪ್ರಸಾದ್ ಆನಂದ್ರನ ಇಲ್ಲಡೆ ಸೋಮವಾರ ಮಧ್ಯಾಹ್ನ ಭೇಟಿ ಕೊರ್ನ ಶಾಸಕರು UT ಖಾದರ್ ಅಫ್ಘಾನಿಸ್ತಾನದ ಉಪ್ಪುನ ಭಾರತೀಯರೇನು ಅವೆಟ್ಲ ವಿಶೇಷವಾದ ಕನ್ನಡಿಗರನ ರಕ್ಷಣೆಗೆ ಕ್ರಮದೆತ್ತೊಲ್ನಕ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಪತ್ರ ಬರೆದು ಮನವಿ ಮಲ್ದಿದ್ದೆ. ಇದಕ್ಕೆ ಸ್ಪಂದಿಸಾದ ತಂಕ್ಲನ ಕನ್ನಡಿಗರನ ರಕ್ಷಣಾ ಕಾರ್ಯಾಚರಣೆ ಆ ಒಂದು ಕಂಡು ತೆರಿಪಾಯಿರು. ಭಾರತಕ್ಕೆ ಡೆಲ್ಲಿಗೆ ಮತ್ತು ಡೆಲ್ಲಿಯಿಂದ ಮಂಗಳೂರು ತರಿಸಲಿಕ್ಕೆ ತನ್ನ ಸಹಕಾರ ವಿಶೇಷವಾಗಿ ಕೊಟ್ಟಿದ್ದಾರೆ. ನಮ್ಮ ಕೇಂದ್ರ ರಾಯಭಾರಿಯು ಕೇಂದ್ರ ಸರ್ಕಾರ ಕೂಡ ನನ್ನ ವಿಶೇಷ ಅರ್ಥವನ್ನು ಸಲ್ಲಿಸ್ತೇನೆ. ಇದೇ ರೀತಿ ನಮ್ಮ ಉಲಿಯಾದ ಡೆಮೆನ್ಸಿ ಎಂಬ ಯುವಕನು ಕೂಡ ವಯ ಕತಾರು ಕೂಡ ಕಳೆದ ವಾರ ಬಂದಿದ್ದಾರೆ. ಇನ್ನೂ ಕೂಡ ಕೆಲವರು ಇದ್ದಾರೆಂಬ ಮಾಹಿತಿಯನ್ನು ಕೂಡ ಇವತ್ತು ನಮ್ಮ ಮಿತ್ರ ಪ್ರಶಾಂತ್ ನಮಗೆ ಕೊಟ್ಟಿರ್ತಾರೆ. ಆದ ಕಾರಣ ಬಹುಶಃ ಇವತ್ತು ಎಲ್ಲರ ವಿಶೇಷವಾದ ಅವರ ಕುಟುಂಬದ ತಾಯಂದಿರ, ಅವರ ಮನೆಯವರ ಮಕ್ಕಳ ಒಂದು ಪ್ರಾರ್ಥನೆ, ಎಲ್ಲ ಊರಿನವರ ಒಂದು ಸಹಕಾರದಿಂದಾಗಿ ಸುರಕ್ಷಿತ ಮುಟ್ಟಿದಾಗ ಎಲ್ಲರಿಗೂ ಅತ್ಯಂತ ನಾವು ಸಂತೋಷ ಪಡ್ತಿದ್ದೇವೆ. ಇನ್ನು ಸರ್ಕಾರ ಬಹುಶಃ ಯಾರೆಲ್ಲ ಇವತ್ತು
ಈ ಹಂತದಲ್ಲಿ ಬೇರೆ ಬೇರೆ ಕಡೆ ಇದ್ದಾರೆ, ಅದು ಗುರುತಿಸಿಕೊಂಡು ಅವರ ಮನೆಗೆ ಮುಟ್ಟಿಸಲಿಕ್ಕೆ ತಮ್ಮ ಕೆಲಸವನ್ನು ಇನ್ನಷ್ಟು ಚುರುಕುಗೊಳಿಸಬೇಕನ್ನು ನಾನು ಇವತ್ತು ಕೇಳಲಿಕ್ಕೆ ಬಯಸ್ತೇನೆ. ಸರ್, ಎಷ್ಟು ಮಂದಿ ಇದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ? ಈಗ ನಾನು ನೋಡಿ ಮೊನ್ನೆ ಒಬ್ಬರು ಇದ್ದರು, ಮತ್ತು ನೋಡೋಣ ಈಗ ಬಹುಶಃ ಇವತ್ತೊಂದು ಬಂದಿದ್ದರು, ನನಗೆ ಇವತ್ತು ಗೊತ್ತಾಯಿತು. ಈಗ ಇವತ್ತು ಚರ್ಚೆ ಮಾಡೋ ಸಂದರ್ಭನೂ ಕೂಡ ಕೆಲವರು ಕನ್ನಡಿಗರಲ್ಲಿ ಇದೆ ಎಂಬ ಮಾಹಿತಿ ಕೂಡ ಇದೆ. ಅದಕ್ಕಾಗಿ ನಾನು ಮೊನ್ನೆ ರಾಜ್ಯ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿಗಳನ್ನು ಮತ್ತು ಗೃಹ ಸಚಿವ ಭೇಟಿಯಾಗಿ ನಾನು ಫಸ್ಟ್ ಡೇನೇ ಕೊಟ್ಟಿದ್ದೆ. ನಾವೊಂದು ನೋಡಲ್ ಅಧಿಕಾರಿ ನೇಮಕ ಮಾಡಬೇಕಂತೇಳಿ ತಕ್ಷಣ ನೋಡಲ್ ಅಧಿಕಾರಿ ಕೂಡ ನೇಮಕ ಮಾಡಿದ್ದಾರೆ. ಯಾರೇ ಇವತ್ತು ಮನೆಯವರಿದ್ದಾರೆ, ಯಾರೇ ಮನೆಯವರು, ಅವರ ಮಕ್ಕಳು ಅಥವಾ ಕುಟುಂಬಸ್ಥರು ಅಥವಾ ಮಿತ್ರರು ಯಾರಾದ್ರು ಇವತ್ತು ಅಫ್ಘಾನಿಸ್ತಾನಲ್ಲಿದ್ದಾರೆ, ಅವ್ರ ಮಾಹಿತಿ ನಮಗೆ ಸಿಗ್ತಾ ಇಲ್ಲ, ಆ ಒಂದು ಪ್ರದೇಶ ಕೆಲಸಕ್ಕಿದ್ದಾರೆ ಅಂತ ಏನಾದರೂ ಅವರಿಗೆ ಆ ಗೊಂದಲ ಇದ್ದರೆ ದಯವಿಟ್ಟು ಅನಿಲ್ ಚೌಹಾಣ್ ಎಂಬ ಅಧಿಕಾರಿ ಯಾರಿದೆ, ನಮ್ಮ ನಂಬರ್ ಕೊಟ್ಟಿದ್ದೇವೆ, ಅವರನ್ನು ಸಂಪರ್ಕಿಸಿ. ಅವರು ಬಹುಶಃ ರಾಜ್ಯ ಮತ್ತು ಕೇಂದ್ರದ ಎಕ್ಸ್ಟರ್ನಲ್ ಮಿನಿಸ್ಟರ್ ಸಂಪರ್ಕಿಸಿಕೊಂಡು ಇಲ್ಲಿ ಸುರಕ್ಷತೆ ಮುಟ್ಟಿಸಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಇವತ್ತು ಉಮೇಶ್ ಅವರ IG ಅವರು ಉಮೇಶ್, ಇವರು ಅನಿಲ್ ಚೌಹಾಣ್ ಅಂತ ಹೇಳಿ ಇವತ್ತು ಇನ್ಸ್ಪೆಕ್ಟರ್ ಇನ್ ಚಾರ್ಜ್, ಅವರನ್ನು ಸಂಪರ್ಕಿಸಿ. ಯಾರ ಮನೆಯವರು ಬಾಕಿ ಆದರೂ ಅಥವಾ ನಿಮ್ಮ ಮಿತ್ರ ಬಾಕಿ ಆದರೆ ನಿಮಗೇನು ಮಾಹಿತಿ ಗೊತ್ತಿದೆ, ಅವರ ಹೆಸರು ಅಡ್ರೆಸ್ ಯಾವ ಪ್ರದೇಶದಲ್ಲಿ ಕೆಲಸ ಮಾಡ್ತಿದ್ರು ಇದ್ರ ಒಂದು ನಂಬರ್ ಇಷ್ಟು ಕೊಟ್ಟರೆ ಮುಂದಿನೆಲ್ಲ ಕೆಲಸವನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡಬೇಕಂತ ಹೇಳಲಿಕ್ಕೆ ಬಯಸ್ತಾರೆ. ಅಫ್ಘಾನಿಸ್ತಾನದ ಪರಿಸ್ಥಿತಿ ತೆರಿಬೊಕ್ಕ ಕಂಡನಿನ ಒಟ್ಟಿಗೆ ನಿರಂತರ ಮೊಬೈಲ್ ಸಂಪರ್ಕಡೆ ಇತ್ತೆ. ಆಂಡ ಒಂಜು ದಿನ ಮಾತ್ರ ಸಂಪರ್ಕ ತಿಕ್ಕಂದೆ ಆನಗ ದಿಂಜ ಪೋಡಿಗೆ ಕಳವಳ ಆದಿತ್ತಂಡು. ಸರ್ಕಾರದ ಸೂಕ್ತ ಕ್ರಮಲೆಡ್ ದೇವೇರ್ ದಯಟ್ ಆರು ವಾಪಸ್ ಬೈದೇರ್ ಪಂಡದು ಪ್ರಸಾದ್ ಆನಂದ್ರೇನ ಬೊಡೆದಿ ಶ್ರೀಮತಿ ಭವೀಳ ತೆರಿಪಾಯರು. ನಾವು ಕಾಲ್ ಮೆಸೇಜ್ ಎಲ್ಲ ಮಾಡ್ತಾಯಿದ್ರು, ಕಾಲ್ ಅವರು ಮಾಡ್ತಾಯಿದ್ರು, ಹಾಗೆ ಕಾಂಟ್ಯಾಕ್ಟಲ್ಲಿ ಇದ್ದದ್ದು. ಅವರ ಕಾಲಿಗೆ ಕಾಯ್ತಾ ಇದ್ವಿ ನಾವು. ಮೆಸೇಜ್ ಇವರು 4-5 ದಿನದಿಂದ ನಾವು ಬ್ಯುಸಿ ಕಾಲಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ವಿ. ಇಲ್ಲ, ಇದು ಮೆಸೇಜ್ ಮಾಡ್ತಾಯಿದ್ರು, ಕಾಲ್ ಸಹ ಮಾಡ್ತಾಯಿದ್ರು. ಆದರೆ ಕೆಲವೊಮ್ಮೆ ನೆಟ್ವರ್ಕ್ ಇಲ್ಲದಾಗ ಸಿಗೋದಿಲ್ಲಲ್ಲ, ಆಗ ಮಾತ್ರ ಹೌದೌದು. ಇಂಡಿಯನ್ಸ್ ಎಷ್ಟು 35 ಎಷ್ಟು ಹೇಳ್ತಾ ಇದ್ರು, ಇಂಡಿಯನ್ಸ್ ಇಷ್ಟು ಜನ ಇದ್ದಾರೆ, ಬಾಕಿ ದೇಶದವರಲ್ಲಿದ್ದಾರೆ ಅಂತ ಹೇಳ್ತಾ ಇದ್ರು. ಹೌದೌದು, ಹೆದರಿಕೆ ಆಗ್ತಾ ಇತ್ತು ತುಂಬ. ಹೌದು, ನಾವು ಟಿವಿಯಲ್ಲಿ ನೋಡ್ತಾ ಇದ್ವಿ, ಅದು ನೋಡಿ ತುಂಬ ಭಯ ಆಗ್ತಾಯಿತ್ತು. ಈಗ ಖುಷಿ ಆಗ್ತದೆ ಅವ್ರ ಮನೆಗೆ ಬಂದೆ. ಫುಲ್ ಹೆದ್ರಿ ಎಲ್ಲ ಟೆನ್ಷನಲ್ಲಿ ಇದ್ವಿ, ಮನೆಯಲ್ಲಿ ಎಲ್ಲರೂ ಟೆನ್ಷನಲ್ಲಿ ಇದ್ವಿ ನಾವೆಲ್ಲ. ಒಮ್ಮೆಗೊಮ್ಮೆ ಎಲ್ಲ ಸಮಾಧಾನ ಮಾಡ್ತಾ ಇದ್ದದ್ದು. ಈಗ ಖುಷಿಯಾಗಿದ್ದಾರೆ. ಎಲ್ಲ ಕಾಲ್ ಮಾಡ್ತಾ ಇದ್ರು, ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾನೆ ಇದ್ರು. ತಂಗ್ಲೆ ಊರುದಾರುವರಿ ಅಫ್ಘಾನಿಸ್ತಾನದ ಉಲ್ಲೇರು ಪಿರ ಬರಿಯರ ಆವಂದೆ ಬಂಗ ಬರಂದುಲ್ಲೇರು ಅರನ ಪರಿಸ್ಥಿತಿ ಎಂಚನ ದಾನ ಪಂಡದು ತಂಗ್ಲೆಗಳ ತಡಮಳ ಇತ್ತಂಡು. ಅಪ್ಪೆ ಮಲಯಾಳ ಚಾಮುಂಡಿನ ಅನುಗ್ರಹಡು ಪ್ರಸಾದೇರು ಸುರಕ್ಷಿತವಾದ ಊರುಗು ಬೈದೇರು. ಇಂದು ತಂಗ್ಲೆಗ ಮಾತ ಕುಸಿತ ಸಂಗತಿ ಪಂಡದು ಕೋಟೆಕಾರ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಶ್ರೀ ಶೇಖರ್ ಕನಿರ್ತೋಟ ಕುಸಿನ್ ಪಟ್ಟೊಂಡೇರು. ಈ ದಿನ ಬಹಳಷ್ಟು ಸಂತೋಷದ ದಿನವೆಂತದೆ. ಯಾಕೆಂತ ಹೇಳಿದ್ರೆ ನಮಗೆ ಟಿವಿ ಮಾಧ್ಯಮದಲ್ಲಿ ನೋಡುವಾಗ ಈ ತಾಲಿಬಾನ್ನ ಉಗ್ರರ ಅಟ್ಟಹಾಸ ನೋಡುವಾಗ ನಮ್ಮ ಊರಿನ ಪ್ರಸಾದ್ ಆನಂದ್ ಇವರು ಕೂಡ ಕಾಬೂಲ್ನ ಕಂಗಾಲ್ ಈ ಪ್ರದೇಶದಲ್ಲಿ ಕಾಬೂಲ್ನಲ್ಲಿ ಕೆಲಸ ನಿರ್ವಹಿಸಿದರು. ಮನೆಯವರಿಗೆ ಕೂಡ ಈ ಒಂದು ಟಿವಿ ಮಾಧ್ಯಮದಲ್ಲಿ ನೋಡುವಾಗ ನಮ್ಮ ಮನೆಯವರು ಕೂಡ ಆ ಕಾಬೂಲ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಯಾವ ಪರಿಸ್ಥಿತಿ ಉಂಟು ಎಂದು ನಮಗೆ ಕೂಡ ನೋಡುವಾಗ ಟಿವಿ ಮುಖಾಂತರ ನೋಡುವಾಗಲೇ ಏನೋ ಎಂದ ನಮಗೆ ಕೂಡ ಒಂದು ಬಹಳಷ್ಟು ಬೇಸರ ಕಾಣ್ತಿದೆ. ಆದರೆ ಈ ದಿನ ಬೆಳಿಗ್ಗೆ 8:30 ಗಂಟೆಗೆ ನಾನು ಕೂಡ ಇವರ ತಮ್ಮನಿಗೆ ಫೋನ್ ಮಾಡಿದೆ. ಆಗ ಹೇಳಿದ್ರು, ನಾವು ಬಜ್ಪೆ ಏರ್ಪೋರ್ಟಲ್ಲಿದ್ದೇವೆ, ಈ ದಿನ ಬಜ್ಪೆಯಿಂದ ಈಗ ಲ್ಯಾಂಡ್ ಆಗಲಿಕ್ಕೆ ಆಗೋದಿಲ್ಲ, ಇದು ಸೀದಾ ನಮ್ಮದು ಏರ್ಪೋರ್ಟಿಂದ ವಿಮಾನ ಕೇರಳಕ್ಕೆ ಹೋಗಿದೆ ಅಂತೇಳಿ. ಅದೇ ಸ್ವಲ್ಪ ಹೊತ್ತಿನಲ್ಲಿ ಕೇರಳದಿಂದ ಪುನಃ ಬಜ್ಪೆ ಏರ್ಪೋರ್ಟಲ್ಲಿ ಬಂದು ಬೆಳಿಗ್ಗೆ 9:30 ಗಂಟೆಯಿಂದ ಅಲ್ಲಿನ ಲ್ಯಾಂಡ್ ಆಗಿ ಪುನಃ ಇಲ್ಲಿ ಮನೆಗೆ ಬರುವಾಗ ಮನೆಯಲ್ಲಿ ಸಂತೋಷದ ಒಂದು ವಾತಾವರಣ. ಯಾಕೆಂತ ಹೇಳಿದರೆ ಇವರು ಕೂಡ ನಮ್ಮದೇ ಒಟ್ಟಿಗೆ ನೀರುವವರು. ಯಾಕೆಂತ ಹೇಳಿದರೆ ಈ ಪರಿಸರದಲ್ಲಿ ಬಹಳಷ್ಟು ಸಣ್ಣದಿಂದಲೇ ಹುಟ್ಟಿ ಬೆಳೆದಂಥ ಒಂದು ಹುಡುಗ. ಯಾಕೆಂತ ಹೇಳಿದರೆ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಬೇಕಂತ ಹೇಳಿ
ಈ ಒಂದು ಕಾಬೂಲು ಪ್ರದೇಶಕ್ಕೆ ಹೋಗಿ ದುಡಿತಿದ್ರು. ನಮಗೆ ಕೂಡ ಬಹಳ ಸಂತೋಷವಾಗಿದೆ. ಯಾಕೆ ಅಂತ ಹೇಳಿದರೆ ಬೆಳಿಗ್ಗಿನಿಂದಲೇ ಮಾಧ್ಯಮದಾಗಿರ್ಬೋದು, ಅದೇ ರೀತಿ ಈ ಕ್ಷೇತ್ರದ ಅಧ್ಯಕ್ಷ ಚಂದ್ರರಾಜ್ ಪಂಡಿತ್ ಆಗಿರ್ಬೋದು, ಅದೇ ರೀತಿ ಇಲ್ಲಿನ ಶಾಸಕರು ಯು ಟಿ ಖಾದರ್ ಆಗಿರ್ಬೋದು, ಎಲ್ಲರೂ ಬಂದು ಮನೆಗೆ ಇವರಿಗೆ ಸ್ವಾಂತನ ಹೇಳಿದರು. ಯಾಕೆ ಅಂತ ಹೇಳಿದರೆ ನೀವು ಬರುವಾಗ ಯಾವ ಥರದಲ್ಲಿ ನೀವು ಬಂದಿದ್ದೀರಿ, ಅಲ್ಲಿ ಯಾವ ಕಷ್ಟಗಳಿತ್ತು ಅಂದಿರಿ. ಖಂಡಿತವಾಗಿ ಇವರು ಹೇಳ್ತಾರೆ, ನಮಗೆ ಕಷ್ಟ ಅಂತ ಎನಿಸಿದೆ, ಆದರೂ ದೇವರು ಕೈ ಬಿಡಲಿಲ್ಲ. ಖಂಡಿತವಾಗಿಯೂ ನಾವು ನಂಬಿದಂಥ ದೇವರು ನಮ್ಮನ್ನು ಕೈ ಬಿಡದ ಕಾರಣದಿಂದಾಗಿ ನಾವು ಈಗ ತಾಯ್ನಾಡಿಗೆ ಬಂದಿದ್ದೇವೆ. ಮನೆಯಲ್ಲಿ ಹೆಂಡತಿ ಮಕ್ಕಳೊಟ್ಟಿಗೆ ನಮಗೆ ಇನ್ನೂ ಒಟ್ಟಿಗೆ ಜೀವಿಸುವಂಥ ಒಂದು ಸಂದರ್ಭ ಬಂದಿದೆ. ಆ ಕಾಲದಿಂದಾಗಿ ನಾನು ದೇವರ ದಯೆಯಿಂದ ಊರಿಗೆ ಬಂದಿದ್ದೇನೆ ಅಂತೇಳಿ ಸಂತೋಷವಾಗ್ತದೆ. ಯಾಕೆ ಅಂತ ಹೇಳಿದರೆ ಈ ದಿನ ಒಂದು ಸಂತೋಷ ದಿನ. ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ ಜನ್ಮದಿನ ಕೂಡ ಆಗಿದೆ. ಅವರದ್ದು ಕೂಡ ಒಂದು ಆಶೀರ್ವಾದ ಇರ್ಬೋದು. ಇನ್ನು ಕೂಡ ಆ ಕಾಬೂಲಿನಿಂದ ಬರುವವರಿಗೆ ದೇವರು ಆದಷ್ಟು ಊರಿಗೆ ಬರುವ ಹಾಗೆ ದೇವರು ಒಂದು ಕರುಣೆ ಶಕ್ತಿಯನ್ನು ಕೊಡಲಿ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಪ್ರಾರ್ಥಿಸುತ್ತೇನೆ. ಪ್ರಸಾದ್ ಆನಂದ್ರೆನ ಮೆಗ್ಗಿ ಮುರಳಿರಾಜ್ ಮಾಮಿ ಹರಿಣಾಕ್ಷಿ ಜೋಕ್ಲು ದೈವಿಕ್ ಬೊಕ್ಕ ವೇದಾಂಶ್ ಬೊಕ್ಕ ಇಲ್ಲದಕ್ಲು ಈ ಪುರ್ತೋಟಿಗೆ ಇದ್ದಾರೆ.